ಪಿಲಿನಲಿಕೆ ಎಸಲು ವರ್ಮದ ಮಾಮಲ್ಲ ಪ್ರಾಯೋಜಕರು ವಿದ್ಯಾ ಕಾಫಿ, ಒತ್ತು ಪ್ರಾಯೋಜಕರು ಭೀಮಾ ಜುವೆಲರ್ಸ್, V2 ರಿಯಾಲ್ಟಿ, ಗ್ಲೋ ಹಾಟ್, ಕೇಸಿ ಘೀ, ಟ್ರೆಡಿಷನಲಿ ಪ್ರಿಪೇರ್ಡ್ ಕೌ ಘೀ, ಕ್ಯಾಡಿಲ್ಯಾಕ್ ಕ್ಯಾಸಿನೋ ಗೋವಾ, ಕರ್ನಾಟಕ ಬ್ಯಾಂಕ್, ಟಿಂಟಾನ್ ಅಡ್ವೆಂಚರ್ ರಿಸಾರ್ಟ್ ಕುಂದಾಪುರ, ಸೂರ್ಯ ಕೋಕೋನಟ್ ಆಯಿಲ್, ಸೈಕಲ್ ಪ್ಯೂರ್ ಅಗರಬತ್ತಿ, ಕಲ್ಬಾವಿ ಕ್ಯಾಶ್ಯೂಸ್, SCDCC ಬ್ಯಾಂಕ್, ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್, VK ಡೆವಲಪರ್ಸ್ ಉಡುಪಿ, ಕೆನರಾ ಬ್ಯಾಂಕ್, ನಾನಾ ಮಸಾಲಾ, ಲೈಫ್ ಲೈನ್ ಚಿಕನ್, ಡೈರಿ ಡೇ ಐಸ್ ಕ್ರೀಮ್, ನಿಪ್ಪಾನ್ ಪೇಂಟ್, ಅಮೃತ್ ನೋನಿ ಆರೋಗ್ಯದ ಭರವಸೆ, ಬೊಕ್ಕ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಹಳೆಯಂಗಡಿ. ಮಾತರೆಗಳು ಸೊಲ್ಮೆಲು ಅದ್ದೊಲಿಪುನ ಕಡಲ ನಡುಟು ಉದಿತು ಬತ್ತಿನಂಚಿತ್ತಿನ ಲೋಕದಪ್ಪೆ ಉಲ್ಲಾಲ್ದಿ ಭೂಮಿ ಲೋಕಡು ಜನಕಲಿಗೆ ವಾ ಪೊರ್ತುಡು ಎಂಚಿನಾಂಡಲ ತೊಂದರೆ ಅಭಿನಂಚಿತ್ತಿನ ಪೊರ್ತುಡು ಬೆತೆ ಬೆತೆ ರೂಪುಡು ಬತ್ತದ ಧರ್ಮನು ಸಾಂಖ್ಯ ಮಲ್ತಿನ ಸತ್ಯನು ನಾಟಾದಿನಂಚಿತ್ತಿನ ಕದನಕ್ಕೆ ಮಾತರೆಗಳು ಗೊತ್ತುಂಡು ಕಾಲುಡು ಭೂಮಿ ಲೋಕಡು ಅನ್ಯಾಯ ಅಕ್ರಮ ಅದರ್ಪುಡು ಎರ್ಕೊಂದಿತ್ತಿನಂಚಿತ್ತಿನ ಮೆರೆ ಹೊಂದಿತ್ತಿನಂಚಿತ್ತಿನ ಲೋಕ ಕಂಟೆಕಾದ ಬುಲೆ ಹೊಂದಿತ್ತಿನಂಚಿತ್ತಿನ ಮೈಸೆ ಬನ್ನಂಚಿತ್ತಿನ ರಕ್ಕಸನ ತರ್ಪರೆ ಬೋಡಾದು ದೇವನು ದೇವತೆಗಳಿಗೆ ಸಾಧ್ಯವಂದಿನಂಚಿತ್ತಿನ ಪೊರ್ತು ಗಡಿಗಡ ಮಾತಿರ ಲೋಕದಪ್ಪೆ ಉಲ್ಲಾಲ್ದಿಡ ಕಡೆ ಕಂಡಿಡು ಕೊಡಿದುಕ್ಕ ಬುಡ್ದು ಕೇಂಡನಂಚಿತ್ತಿನ ಪೊರ್ತುಡು ಲೋಕದಪ್ಪೆ ಉಲ್ಲಾಲ್ದಿ ಪನ್ಪೆರಿಗೆ ನಿಕಲ್ನ ರಕ್ಷಣೆಯನ್ನು ಯಾನ್ ಮಲ್ಪೆ ಅಂದ ಅವೇ ಪ್ರಕಾರವಾದ ಮಾತ ದೇವನು ದೇವತೆನಕಲ ತೇಜಸ್ಸು ಓಜಸ್ಸನ್ನು ದೆತೊಂದು ಮೈಸಾಸುರನ್ನು ವರ್ಮರಾತ್ರಿ ಪತ್ತನೆ ಪಗಿಲ್ ಲಡಾಯಿ ಮಲ್ತದ್ದು ಉಡ್ಡು ದಾಯನ ತರ್ತದ ಧರ್ಮನು ಒರ್ತಿನಂಚಿತನ ಕತೆ ನಮ್ಮ ಇನಿಕ್ಲ ಮಾರ್ನೆಮಿ ಪತ್ತಂಡ ನವರಾತ್ರಿ ಬನ್ನಂಚಿತಿನ ಪೊದರಡು ಆಚರಣೆ ಮಾಡ್ಬ ಅಂಚಿತಿನ ನವರಾತ್ರಿದ ಪೊರ್ತುಡು ದೇವಿ ದೇವಸ್ಥಾನ ವಿಶೇಷವಾಗಿ ಅಂಚಿತಿನ ಪೂಜೆಲು ನಡಪಡು ಅಂಚಿತಿನ ನವರಾತ್ರಿದ ಪೊರ್ತುಡು ತುಳುನಾಡು ಹೊರಬಡಿ ಬೆತೆ ಬೆತೆ ಏಸೋಲು ಬರ್ಪಿನ ನಮ್ಮ ಆನಿರ್ದು ಇನಿವಾರ ಮಟ್ಟ ತೂವೊಂದು ಬೈದ ಏತೆ ಏಸೋಲು ವತ್ತು ನಂಡಲ ಪಿಲಿ ನಲಿಕೆ ಅಂಚಿತ್ತಿನ ಒಂಜಿ ಏಸ ಕುಡರ ವೈದಿಲ್ ನಜ್ಜಿ ನನ್ನಲ್ಲ ಬಹುಶಃ ಬರ್ರೆ ಸಾಧ್ಯಲ ಇಜ್ಜ ಅಂಚಿತ್ತಿನ ಪಿಲಿ ನಲಿಕೆ ಇನಿ ಕಾಲದ ಬಾಡಿಗೆ ಒಂಜಾತ್ ಎತ್ವಾಸದ ಎರಿಗಾಲಿಗೆ ಅದೇ ಅದ ತೊಂದಿನ ಅಂಚಿತ್ತಿನ ಪೊರ್ತುಡು ಪಿಲಿ ನಲಿಕೆದ ಮೂಲ ಸ್ವರೂಪನು ಒರಿಪೋಡು ಮೂಲ ವರುಣವನ್ನು ಕೊಡ್ರ ಕನ್ನಡ ಬನ್ನಂಚಿತ್ತಿನ ದಿಟ್ಟಿಡು ವರ್ಮ ಕಲರ್ದು ದುಂಬು ನಮ್ಮ ಟಿವಿದ ಒಟ್ಟುಗೂ ಸೇರೊಂದು ಮಿಥುನ್ ರೈಕುಲು ಕಠಿಣಂಚಿತ್ತಿನ ಕನ ಪಿಲಿ ನಲಿಕೆ ಇನಿ ಕನಗ ಲೋಕ ಮಾನದಿಗೆ ಲೋಕ ಪುಗಡ್ತೆಂದೆ ತುಂದಿನ ಚಿತ್ತಿನ ಪಿಲಿ ನಲಿಕೆ ವರ್ಮನ ಎಸಲ್ದ ಐಸಿರೋಡನ್ನು ಬಂದಲೆ ನಿನಿತ ಈ ಪಿಲಿ ನಲಿಕೆದ ನನ್ನ ದುಂಬುದ ಪಂತೋಗು ಜಪ್ಪುನಂಚಿತ್ತಿನ ಪೊರ್ತುಗಳಿಗೆ ಕಲಕ ಪಿಲಿತ ಕಲಾವಿದರನ ಕುಲು ಜಪ್ಪಿನಂಚಿತ್ತಿನ ಪೊರ್ತು ಪಿಲಿತ ಕೂಟದ ಕುಲು ಬತ್ತದ ಪಿಲಿ ನಲಿಕೆ ಮಲ್ಪನಂಚಿತ್ತಿನ ಪೊರ್ತುಡು ಅಕಲ್ನ ನಲಿಕೆ ಎಂಚಾತನ ಪೊರ್ಲಾತನ ತತ್ತದನ ಸರಿಯಾತನ ಉದಯ ಪೂರ ಲತ್ತದ ತುಂಗುದು ತೀರ್ಪುಗಾರರನ್ನ ಬಿಟ್ಟು ಓಲಗಾತಿರ ಮೂರ್ತಾತಿನ ಮೂಜಿ ಜನ ವಿಶೇಷವಾಯಿನ ತೀರ್ಪುಗಾರರು ಒಂಜಿ ಕೂಟದ ಗುರುಕಾರ್ಲ ನೆಂಚಿತ್ತಿನ ಪಿಲ ನಲಿಕೆ ಪ್ರತಿಷ್ಠಾನ ರಿಜಿಸ್ಟರ್ಡ್ ಅಂತ ಗುರುಕಾರ್ಲ ನೆಂಚಿತ್ತಿನ ಯುವ ನಾಯಕರಾಯನಂಚಿತ್ತಿನ ಮಿಥುನ್ ಎಂ ರೈಕುಲು ಅಂಚನೆ ತುಳುನಾಡದ ಪುಗಾರ್ತದ ಬರಿ ವಿದ್ವಾಂಸರಾಯನಂಚಿತ್ತಿನ KK ಪೇಜವರು ಪಿಲಿತ ಬಗೆಟ್ಲ ಒಂಜಾದ ಪದ್ಯಲು ಎಂಬರಿತಿನ ಬೆದೆ ಬೇತೆ ಪದಕುಲು ಏನು ಬರ್ತೀನಿ ಚಿತ್ತಿನ ಸಿನಿಮಗಳ ಪದವರಿದಿನ ಚಿತ್ತಿನ KK ಪೇಜವರನ್ನ ಮೊಟ್ಟುಗು ಆ ತೀರ್ಪುಗಾರರನ್ನ ಪೀಟುಡು ಒಲಗಾತಿರ ಅಂಚನೆ ಕುಡಂಜಿ ಪುಗಾರ್ತದ ವರಿ ಸಾಧಕೆ ವಿಶೇಷವಾದ ಮಣ್ಣದ ಕುಸ್ತಿದ ಕಲಾ ಉಪ್ಪರ್ಯಾವು ದೇಹದಾರ್ಢ್ಯದ ಕಲಾ ಉಪ್ಪರ್ಯಾವು ಐತ ಒಟ್ಟುಗು ಪಿಲಿತ್ತ ಕಲಟ್ಲ ಮಲ್ಲ ಸಾಧನೆ ಮಲ್ದಿನಾರು ರಾಷ್ಟ್ರ ಮಟ್ಟದ ಆ ದೇಹದಾರ್ಢ್ಯ ತೀರ್ಪುಗಾರರನ್ನ ಸದಸ್ಯಾದೋಪನಂಚಿತ್ತಿನ ವೆಂಕಟೇಶ್ ಭಟ್ ಪಾವಂಜ ನಮ್ಮ ಒಟ್ಟುಗುಲೇರು ಅರ್ನ ಬಗೆಟ್ ಪನೋಡೈನ ಕುಡನ್ ಸಂಗತಿ ದಾದಂದು ಬಂಡ ಶ್ರೀ ಕ್ಷೇತ್ರ ಕಟಿಯಲ್ಡ್ ಒವ್ವೇ ಮಲ್ಲ ಒಂಜಿ ಲೇಸ ಆಪುಂಡ ಸಾರ ಕಟ್ಲ 10,000 ಜನ 20,000 ಜನ ಆಪಿನಂಚಿತ್ತಿನ ಪೊರ್ತುಡ್ಲ ಅಟಿಲ್ದ ವ್ಯವಸ್ಥೆದ ಮುತಾಲಿಕೆಯನ್ನು ವಹಿಸೋನು ಒಂದುವೆ ವೆಂಕಟೇಶ್ ಭಟ್ ಪಾವಂಜೆ ಆ ಮೂಜಿ ಜನಲ್ಲ ನಿಕಲ ಮಾತಿರ ಪರವಾದ ಈ ತೀರ್ಪುಗಾರರನ್ನ ಪೀಟೋಗು ಮೋಕೆ ಹಿಡಿದುಕೊಂಡೊಂದು ನನ್ನ ಕಲಕ್ ಜಪ್ಪರೆ ಒಲ್ಲೆರು ಜೂನಿಯರ್ ಬಾಯ್ಸ್ ಶಿಲಿಂಬಿ Hol.
ಜೂನಿಯರ್ ಬಾಯ್ಸ್ ಚಿಲಿಂಬಿ ವರ್ಷಲ ಬರ್ಪಿನ ಚಿತ್ರ ಪುಗಾರ್ತದ ಕೂಟ ಬಹುಶಃ ಒಂದು ವಿಶೇಷ ಈ ಸರಿ ತುವಾರಿ ತಿಕ್ಕೊಂಡ ಮೊದಲೇ ಪಂಡ ಮೊಸಲೇನು ಕಂತೇರು ಆಯ್ತ ಬಗೆಟ್ ಸಂತೋಷ ನನಗೆ ಏನಗ ಮೊಸಳೆದ ಬಗೆಟ್ ನಮ್ಮ ತುಳುವ ನಾಡುಗಳು ಒಂದು ವಿಶೇಷವೇನ ಒಂಜಿ ಕಥೆಲ ಪನ್ನಡ ಹಾಕೊಂಡು ಒಂಜಿ ಎರಡು ಮೂಜಿ ಘಟನೆ ಪನೊಲಿ ಒಂಜಿ ನಮ್ಮ ತುಳುನಾಡ್ದನೇ ಭಾಗ ಇನಿಕನಗ ಕೇರಳ ರಾಜ್ಯ ಸೇರಿದಂಡಲ ಅನಂತಪುರಡ್ ಬಬ್ಬಿಯಾ ಬನ್ನಂಚಿತ ಒಂಜಿ ಮೊಸಳೆ ಐಕೆ ದೈವಿಕವೈನ ಶಕ್ತಿ ಉಂಡು ಬನ್ನಂಚಿತ ನಂಗೆ ಮಾತ್ರ ಗೊತ್ತಿತ್ತಿನ ಚಿತ್ತಿನ ಸಂಗತಿ ಆ ಬಬಿಯ ಮೊಸಳೆ ಇನ್ನು ನಮ್ಮ ಬುಡ್ದು ಹೋತನಲ್ಲ ಆ ಜಾಗಕ್ಕೆ ಕೊಡಂಜಿ ಮೊಸಳೆ ಬೈದಿನ ಕೊಡಂಜಿ ವಿಶೇಷವೈನ ಒಂಜಿ ಎಲ್ಲ ಕಥೆನೆ ಬನ್ನಂಚಿತ್ತಿನ ಸಂಗತಿ ನನ್ನ ಮೊಸಳೆದ ಬಂಡಿಲ ಉಂಡು ತೋಕೂರ್ದ ಜಾರಂದಾಗ ಮೊಸಳೆ ಬಂಡಿಲ ಉಂಡು ಒಂದೊಂಜಿ ವಿಶೇಷವೇನ ಬಹುಶಃ ಸಂತೋಷನ್ನೇ ದಾದ ಬಂದ್ಬೇಕೇನ್ಗ ಸುರ್ಕಾದ ಮೂಲು ಕೂಡ್ ದಿನ ಪೂರ ಕಲಾಭಿಮಾನಿಗಳಿಗೆ ಯಾನು ಜೂನಿಯರ್ ಬಾಯ್ಸ್ ತಪ್ಪಳೋದು ಸ್ವಾಗತ ಬಕ್ಕ ಮಂಗಳೂರು ದಸರಾದ ಶುಭಾಶಯ ಬಕ್ಕ ಧನ್ಯವಾದನು ಸುರ್ಕಾದ ಸಲ್ಲಿಸೋದಿಲ್ಲ ಬಕ್ಕ ಮಿಥುನ್ ರೈ ಸರ್ ಬಕ್ಕ ಎಂಟೈರ್ ಟೀಮು ಅಂಚೆನೆ ನಮ್ಮ ಟಿ ವಿದ ನಿರ್ದೇಶಕರು ನಿರ್ಮಾಪಕರು ಬಕ್ಕಾಗಲ್ಲ ಸದಸ್ಯರು ಅಕ್ಲೆಗಳ ಈ ಪೊರ್ತುಗು ಸೊಲ್ಮೇಳು ಸಂದಾವನಲ್ಲೇ ಪಕ್ಕ ಯಾನು ಸುರುಕಾದ ಕುಡರ ಮಕ್ಕಳಿಗೆ ಎನ್ನ ಪಿಲಿಪಾಡ್ದಿನ ಪ್ರತಿಯೊಂದು ಸದಸ್ಯರಿಗೆ ಎನ್ನ ವೈಯಕ್ತಿಕ ಧನ್ಯವಾದನು ಈ ವೇದಿಕೆಡು ಕೊಡೋದಿಲ್ಲ ಯಾನು ಎನ್ನಿನೇರ್ದು ಜಾಸ್ತಿ ಸೋಕು ಪರ್ಫೆಕ್ಟ್ ಮಲ್ದೇದು ಅವು ಒಂಜಿ ರಡ್ಡು ಪಾತ್ರದಜ್ಜಿ ಬಕ್ಕ ಪಿಲಿ ತಂಡ ಕೂಡ ಮಲಮಲ್ಲ ತಂಡಲು ಬರಂಡು ಅಂಡ ಎನ್ನ ತಂಡ ಎಂಚೆನ್ನಲ್ದನ್ನು ಬಂದು ನಿಕ್ಲೆ ಪನೋಡುತ್ತೆ ಬಕ್ಕ ಮೊಸಳೆದ ಬಗ್ಗೆ ಬಂದಿರು ಎಂಕುಲು ಕ್ರಿಯೇಟಿವ್ಡು ಕುಡ್ಲಾಡು ಒಂಜಿ ಪಿಲಿನಲಿಕೆ ತಂಡ ಇತ್ತು ನಾವು ಜೂನಿಯರ್ ಬಾಯ್ಸ್ ಐಕೆ ರಡ್ಡು ದಿನೊಟ್ಟು ಖಾಲಿ ತೀರ್ಮಾನ ಮಲ್ತು ಒಂಜಿ ಮೊಸಳೆ ಮಲ್ದೆ ಮೊಸಳೆ ಬಾಕಿದ ಕೊಟ್ಟು ಪಿಲಿನ ಬತ್ತುಡು ಆಂಡ ಈ ವೇದಿಕೆಡು ಪಿಲಿ ಮೊಸಳೆನ ಬತ್ತನೆ ಸನ್ನಿವೇಶ ಅಂತ ತೊಜಪಾದೆ ಬಕ್ಕ ಅವು ಅಕ್ಲೆಗೆಲ್ಲ ಗೊತ್ತಿಜ್ಜಿ ಎಂಚ ಮಲ್ಪೋಡು ಬಂದು ಯಾನು ಖಾಲಿ ಮೂಲೆ ವೇದಿಕೆಡು ಪನ್ನಿ ಭಾಳ ಸೋಕು ಮಲ್ದೇರು ಬಕ್ಕ ಎಂಕ್ ಪಾತ್ರ ಅವಕಾಶ ಕೊರ್ನಿಕ್ಕೆ ನಿಕ್ಲೆ ಮಾತಾಡಗಳ ಸೊಲ್ಮೇಲು ಅಂಚನೆ ಸಮ್ಮೇಳ ಮಾತ ಪನಂತೆರ ತಾಸೆ ವೈಕ ವಾನಮನೆ ಬೋಟಿ ಎರಡಂದು ಅವು ಹೊಂಬಿಸಿಲದ ಜೀವವೇಣೆ ಒಪ್ಪರೆ ಅವು ಅತಂದಾಂಡ ವಿಷ್ಣುವರ್ಧನ ಒಂಜಿ ಪದ ರಾಯರು ಬಂದರ್ದ ಐತಲ ಪದನ್ಲ ಮಲ್ಪರೆ ಸಾಧ್ಯ ಧ್ವಜಾದೇರಿ ತುಕ ಮಿಥುನ್ ರೈಕಲ್ಡೇನೆ ಕೇನ್ವೆ ಅಡವಿ ದೇವ್ಯ ಏನ ಕಡೆ ಬನ್ನಿ ಅಡವಿ ದೇವ್ಯ ಪದಲ್ನ ಪಿಲಿ ನಲಿಕೆ ಗೊಂಬಿಯಾದೆ ಜೂನಿಯರ್ ಬಾಯ್ಸ್ ಚೆಲಿಂಬಿದ ಗುರ್ಕಾರಾಯನಂಚಿನ ಸಂತೋಷನ್ನಾಗಿ ಮಾತ ಅಪ್ಪೆನ ಸೇವೆ ಮಲ್ಪೇರೆ ವೇಷ ಬಾಡ್ದಿನಂಚಿನ ಮಾತ ಸದಸ್ಯರನಕ್ಲಿಗೆ ಸರ್ವೇರೇಗಲ ನವರಾತ್ರಿ ಹಬ್ಬದ ಶುಭಾಶಯ. ಜೂನಿಯರ್ ಬಾಯ್ಸ್ ಚಿಲಿಂಬಿದ ತಾಸೆಲ ಪೇಂಟ್ ಬೈದಿನ ನಾಲ್ ತಂಡಡಿ ಈತ ಪೊರ್ಲುದ ಬಣ್ಣಗಾರಿಕೆ ಏರ್ನಲಾತಿಜಿ ತಾಸೆಲ ಬಾರಿ ಲೈಕ್ ತಾಸೆ ಡೋಲು ವಾದ್ಯ ಮೂಜೆತ್ತಲ ಸಂಯೋಜನೆ ಬಾರಿ ಶೋಕ ಆತುಂಡು ಧರಣಿ ಮಂಡಲ ಬಾರಿ ಪೊರ್ಲಾತುಂಡು ವಿಶೇಷವಾದ ಯಾನು ಮೆಚ್ಚುಗೆ ಪಡೆಯೋಡು ಅಪ್ಪೆ ಪಿಲಿ ಪಾಡ್ದಿನ ಮಂಡೆ ಉಂಡದೆ ಆ ಮಂಡೆ ಮಲ್ತಿನಾರಿ ಯಾರು ಅಪ್ಪೆ ಪಿಲಿತ ಮಂಡೆ ಮಲ್ತಿನಾರು ಅವು ಎನ್ನ ಮೆಗ್ಗೆ ಸುಧೀರ್ ಜಿ ಬಂದು ಅವು ಮಂಡೆನ ಹೊರ ತೊಜಿಪಲ್ಲು ಖಾಲಿ ಅಪ್ಪೆ ಪಿಲಿತಾವು ಮಲ್ಲ ಮಂಡೆನು ಮಿತ್ತು ಎತ್ತರದರ್ಪೊಡ್ಚಿ ತಿರ್ತು ತೊಜಿಪಾಲೆ ಎದರ್ಪ್ಲೆ ಒಂಚೂರು ತಿರ್ತು ಕೊನೆಯಲ್ಲಿ ತಾರೆ ಅಂಚತ್ತು ಅಂಚ ತಿರ್ತುಗಳಲ್ಲವೇನು ತಿರ್ತು ಇಂಚ ನಾಲಿ ತಿರ್ತು ಮಾಡ್ಲಿರ ಕೆಕ್ಕಿಲ್ ತಿರ್ತು ಮಾಡ್ಲ ಯಾನು ದಾಯಿಗೆ ಬಂಡಿ ಬಂಡ ಕಲಾಭಿಮಾನಿಲ್ಲ ಶೀಲೆ ವಿಸಿಲಿಡ್ಲಿಕ್ಕೆ ಗೊತ್ತವು ನಿಜವಾಯಿನ ಪಿಲಿತುವಿನ ಲೆಕ್ಕನೆ ಹಾಕೊಂಡು ಬಾರಿ ಪೊರ್ಲುದ ಕಲಾವಿದೆ ಅದಕ್ಕೆ ವಿಶೇಷವಾಗಿ ಎನ್ನ ಲೆಕ್ಕಟ್ಟು ಸುಧೀರನ್ನಾಗ ಅಭಿನಂದನೆ ಸಲ್ಲಿಸಲಿ. ಸುರುತ್ತ 13 ನಿಮಿಷ ಸಂತೋಷನ್ನ ಎಂಕೆ ಆಶ್ಚರ್ಯ ಆತ ಜೂನಿಯರ್ ಬಾಯ್ಸ್ ಚಿಲಿಂಬಿದ ಕೊಲ್ಲಿ ಈತ ಪೊರ್ಲು ಬಾರಿ ಪೊರ್ಲು ವಿಶೇಷವಾದ ಮಲ್ತಿದ್ದೇರು ಸುರುತ್ತ 13 ನಿಮಿಷ ಆ ವೇದಿಕೆ ಉಂಡತೆ ಆ ವೇದಿಕೆನೇ ವೈಬ್ರೇಟ್ ಆತಂಡು ಅವು ಪೌಲ ಕುಲಿತಾಗ ಪ್ರತಿ 15 ಪಿಲಿಲ 15 ಪಿಲಿಯೇ ನಲ್ತಿದ್ದೀನಿ ಅವಳು ಆತು ಪೊರ್ಲುದ ಪಿಲಿನಲಿಕ್ಕೆ ಮರಿ ಪಿಲಿತಂತೂ ಆ ಎಲ್ಲ ಪಿಲಿ ಬೀಲ ಪಾಡ್ದು ಒಂಜಿ ಕಾರ್ ಬೀಲದೊಟ್ಟಿಗೆ ಮಂಡೆ ಪಾಡ್ದು ಒಂಜಿ
పిలిగొప్పుతుండు భారీ పొర్లుడు ತಾಸೆ 13 ನಿಮಿಷ ಮುಟ್ಟ ನಿಖಿಲ್ನ ಪರ್ಫಾರ್ಮೆನ್ಸ್ ಯಾನ್ ಎಂಚ ಪನ್ಪೇನ ಪಿಲಿನಲಿಕೆಡ್ ಪೌಲ ಕುನಿತಾಗಿ ಜಾಸ್ತಿ ಒತ್ತು ಒರಿಯೊರಿಯೇ ಬತ್ತದು ಪೌಲ ನಲ್ತೊಂದಿತ್ತೆ ಅವೇನು ತೂದು ಜನಕ್ಲೆಗ್ಲ ರೋಮಾಂಚರ ಹೊಂದಿತ್ತು ಎಂಕ್ಲೆಗ್ಲ ರೋಮಾಂಚರ ಹೊಂದಿತ್ತು ನಿಖಿಲೆಟ್ ಎನರ್ಜಿ 13 ನಿಮಿಷ ಮುಟ್ಟ ಓಡೆ ಮುಟ್ಟ ಎನರ್ಜಿ ಇತ್ತನು ಬಂಡ ಆತ ಗಟ್ಟಿಡ್ ತಾಸೆ ತಕೊಲ್ ತಾಸೆ ಒಟ್ಟೊಂದುಲ್ಲೇರು ಆಂಡಲ ಆ ವೇದಿಕೆಡ್ ಕಾರ್ ಹಾಕು ನಂಚಿನ ಸ್ಟೇಜ್ದ ಸೌಂಡ್ ಕೇರ್ ಹೊಂದಿತ್ತಂಡು ಸ್ಟೇಜಿದ ಸೌಂಡ್ ತಾಸೆ ಉಪ್ಪುನಗಲ ಕೇರೋಡು ಬಂಡ ನಿಖಿಲ ಪರ್ಫಾರ್ಮೆನ್ಸ್ ಎಂಚ ಇತ್ತೇನು 13 ಮಿನಿಟ್ ಆನಾಗ ಒಂಚೂರು ಕನ್ಫ್ಯೂಷನ್ ಆಯರ್ ನಿಖಲು ದಯಾಕ್ ಎಂದು ಗೊತ್ತು ಜಂಕ್ ನಿಖಿಲ ಉಳೇಡೆ ಒಂಚೂರು ಸಂಯೋಜನೆ ಒಂಚೂರು ಕನ್ಫ್ಯೂಷನ್ ಅಂಡು ಐದು ಬೊಕ್ಕ 7 ಜನ ನಡೆದಿದ್ದ ಪೌಲ ಕೊನಿತಲ ಭಾರಿ ಪೊರ್ಲಾತಂಡು 7 ಜನ ಒಟ್ಟಿಗೆ ಸೇರಿದು 15 ಜನ ಒಟ್ಟಿಗೆ ನಲ್ತಿದ್ದಿನೆಲ್ಲ ಲಾಯಕ್ ಆತಂಡು 13 ಮಿನಿಟ್ ಹಿಡಿದು ಬೊಕ್ಕ ನಿಖಲ್ ಮಲ್ತದಿನ ಆ ಪ್ರದರ್ಶನ ಸುರುತ ಲೆಕ್ಕ ಆತಂದಂಡ ಖಂಡಿತವಾದ್ಲೆ ಪನ್ಪೆದ ಇನಿತ ದಿನತೆ ಎಂಕಲ ಪಿಲಿನಲಿಕೆ ಸಾರ್ಥಕ ಅಂದಾತು ಸಾರ್ಥಕ ಅಂದ ಆತ ಶೋಕದ ಪ್ರದರ್ಶನ ನಿಖಲ ಸುರುತ 13 ನಿಮಿಷದ ಪ್ರದರ್ಶನ ನಿಖಲ ಆತ ಶೋಕ ಆತಂಡು ಅವು ಭಾರಿ ಪೊರ್ಲದ ಪ್ರದರ್ಶನ ಇಂಚನೆ ಬರೊಂದಿಪ್ಲೆ ಯಾನ್ ವರ್ಷಾಲ ಸಂತೋಷ ನಗವನ್ಬೆ ಅರ್ನ ಕ್ರಿಯೇಟಿವಿಟಿ ಪೊರ್ಲು ಮಾತ ಪೊರ್ಲು ಆ ಇರುವ ನಮ್ಮ ಒಳ್ಳೆ 14 ವರ್ಷ ಪಿಲಿಬಾಡ್ನ ಉಂತು ಬರತ್ತ ನಮ್ಮೊಟ್ಟಿ ಪಿಲಿಬಾಡ್ನ ಒಳ್ಳೆವು ಅವಿನಾಶ್ ಬೈಜೇನ ಆಂಡಲ ಭಾರಿ ಪೊರ್ಲುಡಿ 15 ಪಿಲಿಲ ವಿಶೇಷವಾದ ಎಲ್ಲಿಯ ಪಿಲಿ ತುಕ ಹೊರ ತಾಸೆ ಬೊಟ್ಲೆ ತುಕ ಖಾಲಿ ಎಲ್ಲಿಯ ಪಿಲಿ ರಡ್ಲ ತಾಸೆ ಬೊಟ್ಲೆ ಎಡ್ಡ ಭವಿಷ್ಯ ಪುರಂಚಿನ ಒಂಜಿ ಕಲಾವಿದೆ ಖಂಡಿತವಾದ ಆ ಅಪ್ಪನ ಆಶೀರ್ವಾದ ಆ ಕಲಾವಿದರ ಮಿತ್ತು ಉಪ್ಪರ್ ಬನ್ಪನ ಪಾತ್ರ ಬರೊಂದು ಪಿರೋರ ಜೂನಿಯರ್ ಬಾಯ್ಸ್ ಚಿಲಿಂಬಿ ತಂಡದಕ್ಕಲು ವರ್ಷಂ ಪ್ರತಿ ಬರ್ತದೆ ಈ ವೇದಿಕೆಗೆ ಒಂಜಿ ವಿಶೇಷವಾದಂಚಿನ ಮೆರಗು ಕನ ಹೊಂದುಲ್ಲಾರು ವರ್ಷಂ ಪ್ರತಿ ಎಡ್ಡನೇ ಹೊಂದುಲ್ಲಾರು ಮಸ್ತಿ ಎಡ್ಡೆ ಮಲ್ತೊಂದುಲ್ಲಾರು ಜೋರಾದ ತಾಟಿ ಬೊಟ್ಟು ದಕ್ಲೆಗೆ ಆಶೀರ್ವಾದ ಮಲ್ಪೋಡು ಏನೊಂದುಲ್ಲ ಸೋಲ್ಮಲು ಪೇಜವರ್ರ ಸಂತೋಷರೇ ಮಲ್ಲ ಸೊಲ್ಮೆ ಸಂದಾಯತೆ ಮಲ್ಪೇನೆ ಈಗ ಇಡೀ ಟೀಮಿಗೂ ಮಸ್ತ್ ಖುಷಿ ಅಣ್ಣ ಆರು ಹರೀಶರ್ ಬೈದಿದ್ದೀರಾ ಹರೀಶ ಅಕ್ಷರದಾಸ ಓಡುತ್ತೀರತ್ತ ಹರೀಶ ಅಲ್ಲಿ ಉಳ್ಳೇರು ಮಸ್ತ್ ಖುಷಿ ಅಣ್ಣ ಒರಿಯರ್ದೋರಿ ಬಿಡ್ಸೇರೆಂದು ಪಂಡ ಅವು ಚಿಲಿಮಿ ಬಾಯ್ಸ್ ತಕೊಂಡು ಒರಿಯರ್ದೋರಿ ಬಿಡ್ಸೇರು ಆಕಲ್ಲಿ ಇಡೀ ನಡಕ್ಕೆ ಉಂಡದೆ ಅವು ಏರೆಲ್ಲ ಒರಿಯನೋರಿ ಪುಡ್ತು ಕೊಡ್ತೀವಿ ಒಂಜಿ ಎಂಕ್ ಸುರು ಆಕಲಿ ಎಂಟ್ರಿ ಉಂಡದೆ ದುಂಬುದ ಪಿಲಿ ಇಲ್ಲ ಜಾಲಿಗೆ ಬಂದದು ಒಂಜಿ ಸುತ್ತು ಮರ್ಗಿಲಿ ತಿರ್ಕದು 5 ಪಕ್ಕ ನೀಲಿ ಪಿಲಿ ನಲ್ಪುನ ಆ ಶೈಲಿನ ಮುಲ್ಪ ತೋಜಾದಾರ ಸುರುಟು ಬರ್ತದೆ 40 ಬರ್ತದೆ 5 ಪಕ್ಕ ಜಾಲ್ಡು ಕುಲ್ಲೊಂದು ನಲಿಪುನ ಶೈಲಿ ಅವು ಭಾರಿ ಸೋಕಾತನು ಪಕ್ಕ ಪಿಲಿತ ಮಂಡೆ ಸರ್ಪಲ್ಲಕ್ಕನೆ ಈತ್ ಪೊರ್ತು ಯಾನು ತುಯಿನ ಮಂಡೆಡು ಅದ್ಭುತವಾದ ಮಂಡೆ ಅಂದ ಪಂಡ ಚಿಲ್ಮಿ ಬಾಯ್ಸ್ ತಕಲ ಮಂಡೆ ಅದ್ಭುತ ಮಂಡೆ ಅದ್ಭುತ ಸೂಪರ್ ಪಾತ್ರ ರೀತಿ ಆಯಿತು ಬೊಕ್ಕ ಕಿನ್ನಿ ಪಿಲಿಕ್ಕಿಲನ 2 ಗೊಬ್ಬುಲ ಸರ್ಪಂಡೇರು ಬೊಕ್ಕ ಆಕಲ 2 ಜನಕ್ಕೆಲ್ಲ ಬೀಲ ಪಾಡ್ದಿನ ಆ ಬೊಕ್ಕಲ್ಲಿ ನೆಗತ್ತು ತೋಚಿಂಡು ಬೊಕ್ಕ ಸಾಂಪ್ರದಾಯಿಕವಾಯನಂತಿನ ಲಿಂಬಪುಲಿ ಬೊಕ್ಕ ನವಿಲುಗರಿ ನಿಗುದಿ ಒಂದಾರು ಸಾಂಪ್ರದಾಯಿಕವಾಯನಂತಿನ ಲಿಂಬಪುಲಿ ಬೊಕ್ಕ ನವಿಲುಗರಿ ಒಂದು ತುಳುನಾಡದ ಪಿಲಿನಲಿಕೆಗೆ ಮೂಲ ಬೋಡಾಯಿ ನಾವು ಬೊಕ್ಕ ಕಪ್ಪು ಬಿಲ್ಲಿಲ ಅಂಚೇನೆ ಬೊಕ್ಕ ಏಲಿ ಪಿಲಿಕ್ಕಿಲನ ಒಂಜಿ ನಲಿಕೆ ಮಲ್ತಾರೆ ಅವು ಸೂಪರ್ ನನಗೆ ಕುಡಂಜಿ ಯಾನು ಮುದ್ದಲದ ಒಂಜಿ ಕಾನ್ಸೆಪ್ಟ್ ಉಂಡದೆ ನವೀನರು ಪಂಡೇರಿ ಹೆಂಗೆ ಖುಷಿ ಆಂಡೆ ನವೀನರ ಒಂಜಿ ಪೂರೆಲ್ಲ ನಮ್ಮ ಈ ಕೂಟದ ಕುಲಿಯರು ಪಂಡ ಬಪ್ಪು ಸಾವಿನ ನಂಬುನಾಕಲು ಬಪ್ಪು ಸಾವಿ ಕೋರ್ತಪ್ಪನ ನಂಬುನ ಬ್ರಹ್ಮರ ಕೆರೆಟ್ ಕೋರ್ತಪ್ಪ ಇಲ್ಲಿ ಬಾಲ ದುಪ್ಪುನಾಗ ಅಲ್ಪ ಮೊದಲದ ಬಾಲ ಕಂಜಿ ಒಯ್ತಿದಿನ ಒಂಜಿ ಕಾನ್ಸೆಪ್ಟ್ ಇತ್ತಂದ ಅವು ಒಂಜಿ ಈ ಜನಾಂಗ ಮಾತ್ರ
ಅಂತ ಹೇಳಿದವರ ಬಬ್ಬುಸ್ವಾಮಿ ನಕ್ಲೆ ನಂಬಲಿಗೆದ ಒಂಜಿ ಕೂಟ ಏನು ಹಿಡ್ದವರ ಮಾತೆರೆಗ್ಲ ಮಲ್ಲ 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 ಸೊಲ್ಮೇಲೆ ಸಂದೇಶ ಮಲ್ಪ ಅಂಚ ತಾಸೆ ದಕ್ಕಲು ಬೊಕ್ಕ ವಾದ್ಯ ದಕ್ಕಲು ಅದು ಟ್ರಂಪಿಟ್ ಸೂಪರ್ ಬೈದಿನ ಮಗ ಸೂಪರ್ ಪಂಡ ಸೂಪರ್ ನಿಗುಲು ಮುಲ್ಪಾರ್ದು ಬನ್ನಗನೆ ಉಂಡತೆ ಅವೇನು ಏತ್ತು ಬೋರ್ಡು ಆತೆ ನೆಗತ್ತು ತೋಚಿ ಪೋಂದು ಬೈದಾರೆ ಒರಿಯಲ್ಲ ಸಂತೋಷನ ಪೇಜವರ ಪಾತ್ರ ದಡ್ಡಗು ಮಂಡ್ಯ ಮಲ್ದಿನಾರಿಗೆ ಅಪಗದ ರಾಷ್ಟ್ರಪತಿ ಆದಿತ್ಯನ ಚಿತ್ತನ SD ಶರ್ಮಾ ಪಂಡ ಶಂಕರ್ ದಯಾಳ್ ಶರ್ಮೆ ಹಿಡಿದು ಬಂಗಾರದ ಪದಕೊಂಡು ಗೆತ್ತೊಂದಿನ ಓ ದೇವರೇ ಸೂಪರ್ ಒಂಜಿ ತಾಟಿ ಬಟ್ಲೆ ದೇ ಮಾಡ್ತದೆ ಒಂಜಿ ತಾಟಿ ಬಟ್ಲೆ ಇಂಚಿನ ಅದ್ಭುತ ಕಲಾವಿದನ ಮಂಡೆ ನಿನ್ನ ಮತ್ತು ಒಂದಲ್ಲ ಆಯ್ತು ಒಟ್ಟಿಗೆ ಸಂತೋಷನ ಬಕ್ಕ ಗ್ರೂಪು ಸಂತೋಷನ ಹೆಂಗೆ ಈರ್ನ ಗುರ್ತೆ ಇನಿಕೋಡದತ್ತೆ ಯಾಪನೆ ಪಿಲ್ಲಿನಲಿಕೆದ ಕಲಟ್ಟೆ ಹೆಂಗೆ ಯಾಪನೆ ಗೊತ್ತು ಅಂಚನೆ ಬಕ್ಕ ಮಾತಿರಲ್ಲ ಇಡೀ ಕೂಟದಕ್ಕಲು ಈತು ವರ್ಷದ್ದು ಅದ್ಭುತವೇನ ನಲಿಕೆ ಮಾಡ್ತೀನಿ ಬಂಡ 2024 ಮಾತ್ರ ಸೂಪರ್ ಸರ್ ಸೂಪರ್ ಸುಲ್ಮೇಲು ಬಡ್ರಿ ವೆಂಕಟೇಶ್ ಬಡ್ರಿ ಜೂನಿಯರ್ ಬಾಯ್ಸ್ ಚಿಲಿಂಬಿ ಸಾಂಪ್ರದಾಯಿಕವಾಗಿ ಮೆರವಣಿಗೆ ಭಾರಿ ಪೊರ್ಲುದ ಸಾಂಪ್ರದಾಯಿಕತೆ ಧರಣಿ ಮಂಡಲನು ಭಾರಿ ವಿಭಿನ್ನ ರೀತಿಯ ಭಾರಿ ಪೊರ್ಲುಡು ತೋಜಾದಿನ ಒಂಜಿ ಟೀಮ್ ಉಂಡು ದಂಡ ಅವು ಜೂನಿಯರ್ ಬಾಯ್ಸ್ ದಾಕಲ್ನ ಚಿಲಿಂಬಿ ಟೀಮ್ ಒಂದು ಪನೋಲಿ ವಿಶೇಷವಾದ ತಾಸೆ ಡೋಲು ಇಡೀ ಕುಡ್ಲ ಅದರ್ಬಾದ್ ಬಿಡ್ತಾರೆ ಆ ತಾಸೆ ಡೋಲುಗೂ ಮಿಥುನ್ ರೈಕ್ಲು ಪಂಡ್ಲೆಕ್ಕನೆ 15 ನಿಮಿಷ ಸುರುತ್ತ ಒಂಜಿ 13-14 ನಿಮಿಷ ಭಾರಿ ನಲ್ತಿರ್ಬಾರ್ನಂತೆ ನಿಕುಲು ಪುಡಿ ಮಲ್ತು ಪುಡಿಯಾರ ಹಾಕ್ಲೇನು ಪಿಲಿತಾಕ್ಲೇನು ಭಾರಿ ಸೋಕದ ತಾಸೆ ಡೋಲು ಟ್ರಂಪೆಟ್ ಆಯ್ದು ಬೊಕ್ಕ ಹಿಮ್ಮೆಲ್ಲೋಡು ಕುಡೊಂಜಿತ್ತನಂತೆ ಅವೆಲ್ಲ ಭಾರಿ ಆಯ್ಕೆ ಉಂದುಕೊರ್ತು ಭಾರಿ ಸೋಕಾದಿತ್ತಂಡೆ ಬೊಕ್ಕ ಪೌಲ ಕುಣಿತ ಸೂಪರ್ ದಾಲ ಪಾತೆರಜ್ಜಿ ಒಂಜೇ ಪಿಲಿ 90 7 ಪಿಲಿತ ಬೊಕ್ಕ ಮಾತೇರ್ನಲ್ಲ ಗ್ರೂಪುದ ಭಾರಿ ಒಂಜಿ ಪಿಲಿ ನಲಿಕೆ ಕುಣಿತ ಭಾರಿ ಎಡ್ಡತ್ತಂಡು ಬ್ಲ್ಯಾಕ್ ಟೈಗರ್ ಭಾರಿ ಎಡ್ಡತ್ತಂಡು ಬೊಕ್ಕ ಪನ್ಪಿನ ಪೂರ ಪಂತೇರು ಭಾರಿ ಸೋಕದ ಒಂದು ಮುಕ್ತಾಯ ಭಾರಿ ಪೊರ್ಲಾತಂಡು ಸೊಲ್ಮೇಲು ಇತ್ತೆ ವೇದಿಕೆಗೆ ವಿಶೇಷವೇನ ಒಂಜಾತ ಜನಕುಲು ಬರ್ರಲ್ಲೇರಿ ರಾಜಕೀಯ ಕ್ಷೇತ್ರದ ಕೊಡಂಜಿ ಮಲ್ಲಪಿಲಿ ಜಿಲ್ಲೆ ನಚ್ಚಿತ್ತಿನ ಹಿರಿಯ ರಾಜಕಾರಣಿ ಸನ್ಮಾನ್ಯ ಬಿ ರಮಾನಾಥ ರೈಕುಲು ಬೆಳ್ಳಿಪ್ಪಾಡಿ ರಮಾನಾಥ ರೈಕುಲು ವೇದಿಕೆ ಬರೋಡು ಅಂಚನೆ ಪ್ರಭುಲಿಂಗ ಕಾವಳಕಟ್ಟೆ IAS ನಮ್ಮ ಪೌರಾಡಳಿತ ಇಲಾಖೆ ಕರ್ನಾಟಕದ ಆಯುಕ್ತರು ಐತ ಒಟ್ಟಿಗೂ ಶ್ರೀ ಕ್ಷೇತ್ರ ಕುದ್ರೋಳಿದ ಗೋಕರ್ಣ ಕ್ಷೇತ್ರದ ಕೋಶಾಧಿಕಾರಿಲ ನೆಚ್ಚಿತ್ತಿನ ಪದ್ಮರಾಜ್ ಆರ್ ನಮ್ಮೊಟ್ಟುಗುಲೇರು ಅಂಚನೆ ಹರ್ಷವರ್ಧನ್ KPS ಅಸಿಸ್ಟೆಂಟ್ ಕಮಿಷನರ್ ಮಂಗಳೂರು ಅರ್ಲ ವೇದಿಕೆ ಬರುವಂದಕ್ಕೆ ಏನೊಂದಲ್ಲ ಅಂಚನೆ ಬೇಬಿ ಕುಂದರ್ ಮೇರ್ಲ ವೇದಿಕೆ ಬರುವಂದಕ್ಕೆ ಏನೊಂದಲ್ಲ ಬೆಳ್ಳಿಪ್ಪಾಡಿ ರಮಾನಾಥ ರೈಕುಲು ನಾನು ಏಪಲ ಪನ್ಪಿನಂಡು ಒಂಜಿ ವಿಶೇಷವನ್ನ ಯೋಗ ಭಾಗ್ಯರಗದ ಬದುಕದ ಬೇಂದ್ರೆ ರಾಜಕೀಯ ಕ್ಷೇತ್ರಡು ಸಮವಸ್ತ್ರ ಪಾಡ್ನ ಪಂಡ ಯೂನಿಫಾರ್ಮ್ ಪಾಡ್ನ ಅಂಚಿತ್ತಿನ ಪ್ರತಿಯೊಂದು ಇಲಾಖೆದಲ್ಲ ಬಹುಶಃ ಹೆಚ್ಚಿನ ಮಾತ ಇಲಾಖೆದಲ್ಲ ಮಂತ್ರಿಲಾದಿತ್ತಿನ ಬಹುಶಃ ಕರ್ನಾಟಕದ ಒರಿ ಸಚಿವರು ಆದಿತ್ತಿನಾರು ಬಿ ರಮಾನಾಥ ರೈಕುಲು ಸಾರಿಗೆ ಇಲಾಖೆ ಪರ್ಯಾವು ಗೃಹ ಇಲಾಖೆ ಪರ್ಯಾವು ಇಂಚಿತ್ತಿನ ಮಾತ ಸಮವಸ್ತ್ರ ವೈಟ್ ಮಾತ ಉಂಡ ಆ ಮಾತ ಇಲಾಖೆದ ಮಂತ್ರಿಲಾದಿತ್ತಿನಾರು ಸಾರಿಗೆ ಸಚಿವರಾದಿತ್ತಿನಾರು ಅಂಚನೆ ಪದ್ಮಶೇಖರ್ ಜೈನ್ ನಮ್ಮೊಟ್ಟುಗುಲೇರು ಅವರೆಲ್ಲ ಈ ವೇದಿಕೆಗೆ ಮೊಕ್ಕೆಡ್ದುಕೊಂದಲ್ಲ ಬೇಬಿ ಕುಂದರ್ ನಮ್ಮೊಟ್ಟುಗುಲೇರು ಅವರೆಲ್ಲ ಈ ವೇದಿಕೆಗೆ ಎದ್ಕೊಂದಲ್ಲ ನಮ್ಮೊಂದಿಗೆ
ಪೌರಾಡಳಿತ ಇಲಾಖೆ ಕರ್ನಾಟಕ ಇದರ ಆಯುಕ್ತರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಭುಲಿಂಗ ಕಾವಳಕಟ್ಟೆ IAS ಇದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿದ್ದೇವೆ. ಪಿಲಿನಲಿಕೆ ವೇದಿಕೆಯಲ್ಲಿ ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಗೌರವ ಸಮರ್ಪಣೆ. ನೆನಪಿನ ಕಾಣಿಕೆಯನ್ನು ಗಮನಿಸಿದಾಗ ಅಲ್ಲಿ ಕೂಡ ಒಂದು ವಿಶೇಷ ಇದೆ. ಹುಲಿಯ ತಲೆಯ ತದ್ರೂಪು ಸ್ಮರಣಿಕೆಯ ರೂಪದಲ್ಲಿ ಅತಿಥಿಗಳಿಗೆ ಸಮರ್ಪಿಸಲಾಗ್ತಾ ಇದೆ. ಅದೇ ರೀತಿ ಹರ್ಷವರ್ಧನ್ KAS ಉಪಾಯುಕ್ತರು ಮಂಗಳೂರು, ಅವರಿಗೆ ಕೂಡ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಕೀಲರು, ರಾಜಕಾರಣಿಗಳು, ಸಮಾಜ ಸೇವಕರಾದ ಚಿತ್ತಿನ ಪದ್ಮರಾಜ್ ಆರ್ ನಮ್ಮೊಟ್ಟುಗಲೇರು, ಸುರುಕಾದ ನಮ್ಮ ಜಿಲ್ಲೆದ ಒರಿ ರಾಜಕೀಯ ಕ್ಷೇತ್ರದ ಮಲ್ಲಪಿಲಿ ಬಿ ರಮನಾಥ್ ರೈಕಲು ಅವರ ಭಿನ್ನಾಧಿಕತೆ ನೋಡಿಕೊಂಡು ಮಾರ್ನೇಮಿ ದಿವಸ ಕನ್ನಡದಲ್ಲಿ ಮಾತಾಡುವ. ಮಾರ್ನೇಮಿ ಅಂತ ಹೇಳೋದು ನಮ್ಮ ತುಳುನಾಡಿನಲ್ಲಿ ಸಾಂಸ್ಕೃತಿಕವಾಗಿ ಒಂದು ದೊಡ್ಡ ಸ್ಥಾನವನ್ನು ಪಡೆದಿರ್ತಕ್ಕಂಥ ಒಂದು ಹಬ್ಬ. ದಸರಾ ನವರಾತ್ರಿ ಉತ್ಸವ ಅಂತ ನಾವೇನು ಕರಿತೀವಿ, ಅದನ್ನು ತುಳುನಾಡಿನಲ್ಲಿ ನಮ್ಮ ಭಾಷೆಯಲ್ಲಿ ನಾವು ಮಾರ್ನೇಮಿ ಅಂತ ಹೇಳೋದು. ಈ ಮಾರ್ನೇಮಿ ಹಬ್ಬದಲ್ಲಿ ವಿವಿಧ ರೀತಿಯ ವೇಷಭೂಷಣ ಆಗ್ತಕ್ಕಂಥದ್ದು ಪ್ರತೀಕ. ಅದರಲ್ಲಿ ಹುಲಿ ವೇಷಕ್ಕೆ ವಿಶೇಷವಾದ ಮಾನ್ಯತೆ ಇದೆ. ನಾವು ಸಣ್ಣ ಹುಡುಗರಿದ್ದಾಗ ಆವಾಗ ದೊಡ್ಡ ವಿಲುವೇಷ ಹಾಕುವವರಿದ್ದರು. ಅವರಿಗೆ ಅವರ ಹೆಸರ ಮೇಲೆ ಹುಲಿ, ಇಂಥವರ ಹುಲಿ ಅಂಥವರ ಹೆಸರನ್ನು ಅವರು ಅಷ್ಟು ಪ್ರಮುಖವಾಗಿ ಹುಲಿವೇಷೆಯ ಒಂದು ಪಾತ್ರಧಾರಿಗಳಾಗಿದ್ದರು. ಸಾಮಾನ್ಯವಾಗಿ ಮನೆ ಮನೆಗೆ ಹೋಗಿ ಈ ಒಂದು ಹುಲಿ ಆಟವನ್ನು ಆಡ್ತಕ್ಕಂಥ ಜೊತೆಯಲ್ಲಿ ಜಲಕದ ದಿವಸ ಇದೆ. ಅದರಲ್ಲಿ ಯಾರು ಮೊದಲನೇ ಸ್ಥಾನದಲ್ಲಿ ಜಲಕಕ್ಕೆ ಬರೋದು ಅದು ಅದಕ್ಕಾಗಿ ಪೈಪೋಟಿ ಇದೆ, ಅದಕ್ಕೂ ಜಗಳವೂ ಆಗಿದ್ದು ಇದೆ. ಈ ಒಂದು ಜಿಲ್ಲೆಯ ಇತಿಹಾಸವನ್ನು ನೋಡಿದರೆ ಯಾರಿಗೆ ಮೊದಲ ಮರ್ಯಾದೆ ಅಂತೇಳಿ, ಸುರೂತ್ತ ಮರ್ಯಾದೆ ಯಾರಿಗೆ ಅಂತೇಳಿ ನಾವು ಹುಡುಗರಿದ್ದಾಗ ಹುಡುಗರು ಕೆಲವು ಜನ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಕಾಲೇಜಿನಲ್ಲಿರುವಾಗ. ದೊಡ್ಡ ಸಂಖ್ಯೆಯಲ್ಲಿ ಹೋಗಬೇಕು ಅವರ ಹಿಂದೆ, ಅದು ಒಂದು ಅವರಿಗೆ ಗೌರವ. ಈ ರೀತಿಯಲ್ಲಿ ಇತ್ತು. ಇದನ್ನು ಒಂದು ಹೊಸ ಆಯಾಮದಿಂದ ಮಾಡಬೇಕು ಅನ್ನುವಂಥದ್ದು ಕನಸು. ಬಹುಶಃ ಅದರಲ್ಲಿ ಮಿಥುನ್ ರೈ ಅದಕ್ಕೆ ಒಂದು ಅವಕಾಶ, ಪ್ರಾತಿನಿಧ್ಯ ಕೊಟ್ಟವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಹೇಳಿದರೆ ನಮ್ಮ TV ಅವರ ಜೊತೆ ಸೇರಿಕೊಂಡು ಬಹುಶಃ ಈ ರೀತಿ ಈಗ ಬೇರೆ ಬೇರೆ ಕಡೆ ಪಿಲಿನಲಿಕೆಯ ಕಾರ್ಯಕ್ರಮಗಳು, ವೇದಿಕೆಗಳು ಆಗ್ತಾಯಿದೆ. ಆದರೆ ಇದಕ್ಕೆ ಮೂಲ ಸ್ವರೂಪ ಕೊಟ್ಟವರು ನಮ್ಮ ಮಿಥುನ್ ರೈಗಳು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ. ಸಣ್ಣ ವಯಸ್ಸಿನಲ್ಲಿದ್ದುಕೊಂಡೇ ಈ ಒಂದು ದೊಡ್ಡ ಕಲ್ಪನೆ, ಕನಸನ್ನು ಕಂಡು ಅದು ಸಾಕಾರ ಮಾಡಿ ಇವತ್ತು ನಮ್ಗೆ ಕೇಳ್ತಾರೆ, ಎಂಕ್ಲಿ ಪಿಲಿನಲಿಕೆಗೆ ಪೋಡ್ ಸ್ವಾಮಿ ಹೋಗಬೇಕು, ನಮಗೆ ಒಳಗೆ ಹೋಗ್ಲಿಕ್ಕೆ ಏನಾದರೂ ಪ್ರವೇಶ ಪತ್ರ ಸಿಗುತ್ತಾ ಅಂಥೇಳಿ ನಮಗೆ ಕೇಳ್ತಾರೆ. ಅಷ್ಟು ಒಂದು ರೀತಿಯ ಮಹತ್ವವನ್ನು ಪಡೆದಿದೆ ಇವತ್ತು. ಆ ಮಹತ್ವವನ್ನು ಪಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರತಿ ವರ್ಷವೂ ಕೂಡ ಒಳ್ಳೆ ಚೆನ್ನಾಗಿ ಉತ್ತಮ ರೀತಿಯ ಸ್ಪರ್ಧೆ ಬಹುಶಃ ಹುಲಿ ಹಾಕಿದ ಎಲ್ಲರಿಗೂ ಕೂಡ ನಾವು ಒಳ್ಳೆಯ ಪಿಲಿನಲಿಕೆ ಮಾಡ್ತೀವಿ ಅಂತೆಲ್ಲ ಭಾವನೆ ಇದ್ದರೂ ಕೂಡ ಸ್ಪರ್ಧೆ ಏರ್ಪಟ್ಟಾಗ ಯಾರ್ದು ಬೆಸ್ಟ್ ಅಂತ ಹೇಳೋದು, ಅದು ಆಯ್ಕೆ ಕೂಡ ಭಾಳ ಕಷ್ಟದ ಸಂಗತಿ, ಭಾಳ ಸುಲಭ ಏನಿಲ್ಲ. ಆ ಆಯ್ಕೆಯ ಸಂದರ್ಭದಲ್ಲಿ
ಬಹುಶಃ ಕೆಲವು ಜನ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದಂತಹ ಪಿಲಿನಲಿಕೆ ಇವತ್ತು ಅದು ಮರ್ಯಾದೆಯ ಪಿಲಿನಲಿಕೆಯ ಒಂದು ಕೂಟದಲ್ಲಿ ಸೇರಿಕೊಂಡಿದೆ. ಈಗ ಮನೆ ಹೋಗುವುದು ದಿವಸ ಇಲ್ಲ. ಕೆಲವು ನಮ್ಮಲ್ಲಿ ಇರ್ತಕ್ಕಂಥ ಪಿಲಿನಲಿಕೆಯವರು ಅವರು ಮಂಗಳೂರು ಸ್ಪರ್ಧೆಗೆ ಮಾತ್ರ ವೇಷ ಹಾಕಿ ಸ್ಪರ್ಧೆ ಮಾತ್ರ ಭಾಗವಹಿಸಿ ಸ್ಪರ್ಧೆ ಮಾಡಿ ಮತ್ತೆ ಮನೆಗೆ ಹೋಗುವಂಥ ಕಾರ್ಯಕ್ರಮ ಇವತ್ತಾಗಿದೆ. ಇದು ಹೊಸ ಒಂದು ನಡವಳಿಕೆ. ಇವತ್ತು ವೇದಿಕೆಯಲ್ಲಿ ಕಾವಲ್ಕಟ್ಟಿಯವರು ನಮ್ಮ AC ಆಗಿ ಮಂಗಳೂರಲ್ಲಿ ಕೆಲಸ ಮಾಡಿದವರು, ಈಗ ನಮ್ಮ ಪೌರಾಡಳಿತ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದಾರೆ. ಅವರಿದ್ದಾರೆ, ಹರ್ಷ ಅವರಿದ್ದಾರೆ, ಅಸಿಸ್ಟೆಂಟ್ ಕಮಿಷನರವರು, ನಮ್ಮ ಪದ್ಮರಾಜ್ ಆರ್ ಪೂಜಾರಿ ಅವರು ನಮ್ಮ ಆತ್ಮೀಯರು ಇದ್ದಾರೆ, ಕೋಶಾಧಿಕಾರಿಗಳು ಗೋಕರ್ಣನಾಥೇಶ್ವರ ಕ್ಷೇತ್ರ. ಬೇಬಿ ಕುಂದರ್ ಮಂಗಳೂರು ಬಂಟ್ವಾಳದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಕೂಡ ಇದ್ದಾರೆ. ಹಾಗೆ ನಮ್ಮ ಪದ್ಮಶೇಖರ್ ಜೈನ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಕೂಡ, ನಮ್ಮ ಅಂಚನ್ ಅಂತೇಳಿ ನಮ್ಮ ಹೊಸ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ TV ಹಾಗೂ ನಮ್ಮ ಮಿಥುನ್ ರೈಗಳ ನೀವು ಇಲ್ಲ ದುಂಬಲ್ಲಿ ಡಾಕ್ಟ್ರ್ ಅದೇ ಇವರ ಒಂದು ಒಟ್ಟು ಸೇರಿಗೆಯಲ್ಲಿ ಬಹುಶಃ ಇದು ಯಾವ ರೀತಿಯ ಕೂಟ ಅಂತ ಹೇಳಿದರೆ, ನಾನು ಒಂದೇ ವಾಕ್ಯದ ಹೇಳಬೇಕಾದ್ರೆ ಒಂದು ಅದ್ಭುತವಾದ ಕೂಟ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟ. ಇದೊಂದು ಅದ್ಭುತವಾದ ಕೂಟ. ಈ ಥರ ಒಂದು ಎಲ್ಲರನ್ನು ಸೇರಿಸಿ ಅಲ್ಲಿ ಸುಲಭದಲ್ಲಿ ಮಾಡುವಂಥ ಕೆಲಸ ಅಲ್ಲ. ಪಿಲಿನಲಿಕೆ ಮಾಡ್ತಕ್ಕಂಥ ಅದರ ಅವರಿಗೂ ಕೂಡ ಒಂದು ವಿಶೇಷವಿದು. ಈ ಥರ ನಡೆಸ್ತಕ್ಕಂಥದ್ದು ಭಾಳ ಸುಲಭದ ಕೆಲಸ ಅಲ್ಲ. ಇವತ್ತು ಈ ವರ್ಷದಲ್ಲಿ ನಾನು ತಿಳಿದಾಗೆ ಹೊಸ ಹುಳಿಗಳ ಒಂದು ಕೂಟಗಳು ಕೂಡ ಜಾಸ್ತಿ ಆಗಿದೆ. ನಮಗೆ ಆಮಂತ್ರಣ ಪತ್ರ ಬರ್ತದೆ, ಊದಿಗೆ ಬನ್ನಿ ಅಂತೇಳಿ. ಅದು ಈಗ ಭಾಳ ಮಹತ್ವವನ್ನು ಪಡೆಯಿತು. ನಾವು ಹುಡುಗರಿದ್ದಾಗ ಊದು 1-2 ಜನ ಮಾಡುವಂಥದ್ದು ಮಾತ್ರ ಕೇಳಿದ್ದೆವು. ಈಗ ನಮ್ಮ ಒಂದು ಪೊಳಲಿ ಸುತ್ತಮುತ್ತಲೇ 11 ಊದು ಹುಲಿ ವೇಷ ಹಾಕುವ ಜನ ಇದ್ದಾರೆ ನಮ್ಮ ಮನೆ ಹತ್ರ. ಇದು ಒಂದು ವಿಶೇಷತೆ. ಬಹುಶಃ ಇದು ಎಲ್ಲ ಭಾಗದಲ್ಲಿ ಕೂಡ ಈಗ ಊದು ಅಂತ ಹೇಳುವ ಒಂದು ಸಂಪ್ರದಾಯ, ಧಾರ್ಮಿಕ, ಆನುವಂಶಿಕವಾಗಿ ಆಗಿರ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮ. ಅದು ಸಾಂಕೇತಿಕವಾಗಿ ಮಾಡ್ತಕ್ಕಂಥ ಕಾಲ ಇತ್ತು. ಈಗ ವೈಭವಯುತವಾಗಿ ಆಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಏನೇ ಇರಲಿ, ಬಹುಶಃ ಮಂಗಳೂರು ನಗರದ ಕೇಂದ್ರ ಸ್ಥಾನದಲ್ಲಿ ಬಹುಶಃ ರಾಜ್ಯಕ್ಕೆ ಮಾತ್ರವಲ್ಲ, ಇವತ್ತು ದೇಶದ ಪ್ರದೇಶಕ್ಕೆ ಕೂಡ ಪಿಲಿನಲಿಕೆ ಹೆಸರು ಹಬ್ಬಿದೆ ಅಂತ ಹೇಳಿದರೆ ಅದು ಸಣ್ಣ ವಿಷಯ ಅಲ್ಲ ಅನ್ನುವಂಥದ್ದು. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಈ ಕಾರ್ಯಕ್ರಮ ಇಲ್ಲದೆ, ಕರ್ನಾಟಕ ಸೀಮಿತವಾಗಿರದೆ ಇದು ದೇಶದ ಮಟ್ಟದವರೆಗೆ ಹೋಗಿದೆ. ಇನ್ನು ಮುಂದಿನ ದಿವಸದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಖಂಡಿತ ಹೋಗ್ತದೆ. ನಾನು ಯಾರು ಕೇಳಿದೆ ಇವತ್ತು ಬರುವಾಗ ಹೇಳ್ತಾಯಿದ್ರು, ಎಲ್ಲ ಹುಳಿ ವೇಷದಲ್ಲಿ ಗೆದ್ದವರನ್ನು ಫಾರಿನ್ ಕಳಿಸ್ತಾರೆ ಅಂತೇಳಿ. ಅದರ ಉದ್ದೇಶವೇ ಅಷ್ಟು. ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅನ್ನುವಂಥ ನಿರೀಕ್ಷೆ. ಬಹುಶಃ ಈ ಪಿಲಿನಲಿಕೆ ಸಂಘಟನೆ ಮಾಡ್ತಕ್ಕಂಥ ಕೂಟಕ್ಕೆ ನಮ್ಮ ಮಿಥುನ್ ರೈ ಅವರ ಅಪೇಕ್ಷೆ ಇರ್ಬೋದು. ಅಪೇಕ್ಷೆಗೆ ಅನುಗುಣವಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಅದು ಪ್ರಭಾವವನ್ನು ಪಡೆಯಲಿ. ಮಂಗಳೂರಿನ ಪಿಲಿನಲಿಕೆ ಅದೊಂದು ಅದ್ಭುತವಾದ ಕೂಟ ಅನ್ನುವುದನ್ನು ಜನತೆ 10 ಬಾಯಿಯಲ್ಲಿ ಬರುವಂತೆ ಆಗಲಿ ಅನ್ನುವಂಥ ಮಾತನ್ನು ಬಹುಶಃ ಈ ಧಾರ್ಮಿಕ ನೆಲೆಗಟ್ಟಿನ ಅಡಿಯಲ್ಲಿ ಇವತ್ತು ಗೋಕರ್ಣನಾಥೇಶ್ವರ ಕ್ಷೇತ್ರದ ಹತ್ತಿರ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ದೇವರ ಒಂದು ಆಶೀರ್ವಾದ ಎಲ್ಲರಿಗೂ ಇರಲಿ. ನವರಾತ್ರಿ ಉತ್ಸವ ದೇವಿಯ ಒಂದು ನಾವು ಪೂಜೆ ಮಾಡ್ತಕ್ಕಂಥದ್ದು. ಬಹುಶಃ ಈ ನವರಾತ್ರಿ ಉತ್ಸವದಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನಡೆಯತಕ್ಕಂಥ ಎಲ್ಲ ಇವತ್ತು ದೇವಸ್ಥಾನಗಳು ಜನರನ್ನು ತುಂಬಿ ತುಳುಕ್ತಾ ಇದೆ. ಎಲ್ಲ ಕಡೆ ಕೂಡ ಇವತ್ತು ಎಲ್ಲರೂ ಕೂಡ ಹೋಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದಕ್ಕೆ ಯಶಸ್ಸು ಸಿಗಲಿ. ಅದ್ರ ಜೊತೆಯಲ್ಲಿ ಮಂಗಳೂರಿನಲ್ಲಿ ನಡೀತಕ್ಕಂಥ ಈ ಪಿಲಿನಲಿಕೆ ಕೂಟಕ್ಕೆ ನನ್ನ ಒಂದು ವಿಶೇಷವಾದ ಆತ್ಮೀಯವಾದ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ರಮನಾಥ್ ರೈ ಸಾಹೇಬರು ಹೇಳಿದಾಗೇ ನಮ್ಮ ಹುಲಿವೇಷ ತಂಡಗಳು ಜರ್ಮನಿ ಯೂತ್ ಫೆಸ್ಟಿವಲಿಗೆ ಕೂಡ ಹೋಗಿ ಪ್ರದರ್ಶನ ಮಾಡಿದೆ. ಈ ವರ್ಷ ಡಿಸೆಂಬರ್ 14ನೇ ತಾರೀಕಿಗೆ ಬಹರೀನಿನಲ್ಲಿ ಬಹರೀನ್ ನ್ಯಾಷನಲ್ ಡೇಗೆ ಅಲ್ಲಿಯ ಕಲ್ಚರಲ್ ಈವೆಂಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಪಿಲಿನಲಿಕೆ ಪ್ರತಿಷ್ಠಾನದ ಹುಲಿವೇಷದ ತಂಡ ವಿಜೇತ ತಂಡ ಹೋಗಿ ಬಹರೀನ್ ರಾಷ್ಟ್ರದಲ್ಲಿ ನಮ್ಮ ಈ ತುಳುನಾಡಿನ ಜಾನಪದ ಕಲೆಯನ್ನು ಮೆರಗಿಸುವಂಥ ಪ್ರಯತ್ನವನ್ನು ಕೂಡ ಪಿಲಿನಲಿಕೆ ಪ್ರತಿಷ್ಠಾನ ವತಿಯಿಂದ ಮಾಡ್ತಿದ್ದೇವೆ.
ರಮನಾಥ್ ರೈ ಅವರು ಉಸ್ತುವಾರಿ ಸಚಿವರು, ಅರಣ್ಯ ಸಚಿವರಿರುವಾಗ ವನ್ಯಜೀವಿ ಸಂರಕ್ಷಣೆ ದಿನಾಚರಣೆದಂದು ಕೂಡ ನಾವು ಬೆಂಗಳೂರಿನ ವಿಧಾನಸೌಧದಲ್ಲಿ ನಮ್ಮ ಈ ಪಿಲಿನಲಿಕೆಯ ತಂಡವನ್ನು ಕರ್ಕೊಂಡು ಹೋಗಿ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಧನ್ಯವಾದಗಳು. ಪ್ರಭುಲಿಂಗ ಕಾವಲ್ಕಟ್ಟೆ ಅವರಿಂದ 2 ಮಾತು. ಕರುನಾಡಿನ ಸಂಸ್ಕೃತಿಗೆ ತುಳುನಾಡು ಸಂಸ್ಕೃತಿ ಒಂದು ಕಿರೀಟಪ್ರಾಯವಾಗಿ ಕಾಣ್ತದೆ. ಆ ಒಂದು ಸಂಸ್ಕೃತಿಯಲ್ಲಿ ಪಿಲಿನಡಿಕೆ ಏನಿದೆ ನಮ್ಮ ಯುವಕರ ಸಂಕೇತವಾಗಿ ಕೂಡ ನನಗೆ ಈ ಹಂತದಲ್ಲಿ ಕಾಣ್ತಾ ಇದೆ. ಪ್ರತಿಷ್ಠಾನದಲ್ಲಿ ನನ್ನನ್ನು ಆಹ್ವಾನಿಸಿ 2 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮಿಥುನ್ ರೈ ಅವರಿಗೂ ಹಾಗೂ ಎಲ್ಲ ಸಂಘಟಕರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಸುಮಾರು 15 ವರ್ಷಗಳ ಹಿಂದೆ ನಾನು ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಒಂದು 2-3 ವರ್ಷ ಕೆಲಸ ಮಾಡಿದ್ದೆ. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಕಲಾ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆಯನ್ನು ನೋಡಿ ಆ ಒಂದು ಸಂಸ್ಕೃತಿಯನ್ನು ಮತ್ತು ಪರಂಪರೆಯನ್ನು ನಮ್ಮ ಕುಟುಂಬಕ್ಕೂ ಕೂಡ ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಈ ಬಾರಿ ದಸರಾಕ್ಕೆ ಎಲ್ಲರೂ ಮೈಸೂರಿಗೆ ಹೋದರೆ ನಾನು ಈ ಬಾರಿ ಒಂದು ಮಂಗಳೂರಿನಲ್ಲಿ ದಸರಾ ನೋಡುವ ಅವಕಾಶವನ್ನು ಪಡ್ಕೊಂಡು ಇವತ್ತು ಕುಟುಂಬ ಸಮೇತನಾಗಿ ಇಲ್ಲಿ ಬಂದು ಇಲ್ಲಿ ತಮ್ಮೆಲ್ಲರೊಂದಿಗೆ ಒಂದು ಸಂತೋಷದ ಕ್ಷಣಗಳನ್ನು ಕಳೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದೀರಿ. ಪರಂಪರೆಯನ್ನು ಮುಂದುವರಿಸ್ತಕ್ಕಂಥದ್ದು, ಅದೇ ರೀತಿ ಈ ನೆಲದ ಸಂಸ್ಕೃತಿಯನ್ನು ನಾವು ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗಿರ್ತಕ್ಕಂತಹ ಒಂದು ಈ ನಿಟ್ಟಿನಲ್ಲಿ ತುಳುನಾಡಿನ ಕೊಡುಗೆ ತುಂಬ ನಿರಂತರವಾಗಿ ನಡೀತಾ ಇದೆ. ಈ ರೀತಿಯ ಕೊಡುಗೆಗಳು ಬೇರೆ ನಮ್ಮ ಪ್ರಾಂತ್ಯಗಳಲ್ಲೂ ಕೂಡ ಮುಂದುವರೆದರೆ ನಮ್ಮ ನೆಲದ ಸಂಸ್ಕೃತಿ ಮುಂದಿನ ತಲೆಮಾರಿಗೂ ಕೂಡ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಾನು ನನ್ನನ್ನು ಕರೆದು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ಹಾಗೂ ಪಿಲಿನಲಿಕೆಯ ಕೆಲವು ಕ್ಷಣಗಳನ್ನು ತಮ್ಮೊಂದಿಗೆ ಇಲ್ಲಿ ಸಂತಸದಿಂದ ಹಂಚಿಕೊಂಡಿದ್ದಕ್ಕೂ ಕೂಡ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿಯ ಪರಂಪರೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಯಲಿ ಅಂತ ಹಾರೈಸುತ್ತಾ ಎಲ್ಲ ಸಂಘಟಕರಿಗೂ ಮತ್ತು ಸಾರ್ವಜನಿಕರಿಗೂ ನಮಸ್ಕಾರವನ್ನು ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ನಮ್ಮೊಂದಿಗೆ ಉಪಾಯುಕ್ತರಾಗಿರುವಂತಹ ಹರ್ಷವರ್ಧನ್ ಅವರಿದ್ದಾರೆ. 2 ಹಿತನುಡಿಗಳನ್ನು ಬಹುಶಃ ಮೌನದಲ್ಲಿ ಅವರು ಶುಭಾಶಯಗಳನ್ನು ಹೇಳಿದ್ದಾರೆ. ವಕೀಲರ್ಲಾದು ಪುನಂಚಿತ್ತಿನ ಮಂಗಳೂರು ದಸರಿನಿ ವಿಶ್ವ ಮಾನದಿಗೆ ಅಂತಂದ್ರೆ ಆ ಕ್ಷೇತ್ರದ ಪನವದ ಪಾಲವೇರು ಬಂಡ ಕೋಶಾಧಿಕಾರಿಗಳ ನಂಚಿತ್ತಿನ ಪದ್ಮರಾಜ್ ಆರ್ ನಮ್ಮೊಟ್ಟಿಗೆ ಭಿನ್ನಾದಿಗೆ ನುಡಿತಾ ಉಂಟು. ಮಾತಾಡಿಗಳ ನಮಸ್ಕಾರ. ಇನಿ ನಂಗೆ ಮಸ್ತ್ ಪೆರ್ಮೆ ಒಂದುಂಡು ಪಿಲಿನಲಿಕೆ ಇನಿ ಕುಡ್ಲದ ದಸರಾ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರ್ಲೆಡ್ದ ವಿಶ್ವವಿಖ್ಯಾತ ಆವಡುಂದಂಡ ನೆಟ್ ಮಿಥುನ್ನ ಕಾಣಿಕೆಲ್ಲ ಮಸ್ತ್ ಉಂಡು ಅಂತ ಪಂಡ್ರೆ ಬಯಸುವೆ. ದಾಯಕ್ ಪಂಡ ಈ ದಸರಾ ಗೊಂಜಿ ಹೊಸ ಮೆರಗು ಕೊರ್ನಿ ಇಂಚಿನ ಕೆಂಡ ಈ ಪಿಲಿನಲಿಕೆ ಕಾರ್ಯಕ್ರಮ ಅಲ್ಲ ಮಿಥುನ್ ಈ ಜವನೆ ಇತ್ತೆತ್ತು ನೆಟ್ ಬಹುಶಃ ಏತು ವರ್ಷ ಒಂದು ಇತ್ತೆತ್ತು ವರ್ಷ ಒರ್ಮನೆ ವರ್ಷದ ಒಂದು ವರ್ಷದ ದುಂಬು ಇನಿ ಕುಡ್ಲಾಡೆ ಬೇತೆ ಬೇತೆ ಕೊಟ್ಟು ಪಿಲಿನಲಿಕೆ ನಡತೊಂದುಪ್ಪು ಅಂಡ ಈ ನಮ್ಮ ನೆಲದ ಸಂಸ್ಕೃತಿನ ಒಂದು ವಿಶ್ವಾದ್ಯಂತ ನಮ್ಮ ಉನೇನು ತೆರಿಪಾವಡು ನಮ್ಮ ಸಂಸ್ಕೃತಿದ ಬಗ್ಗೆ ಜನಕ್ಲೆಗೆ ತೆರಿಪಾವನಂಚಿನ ಒಂದು ಜವಾಬ್ದಾರಿ ನಂಗೆ ಪಂಡದು ಆ ಎಲ್ಯ ಪ್ರಾಯಡು ಶುರು ಮಲ್ತದೆ. ಇನ್ನು ಯಾರು ಪಂಡಿ ಲೆಕ್ಕನೆ ಜರ್ಮನಿಡ್ ಆವಡೆ ಅತ್ತೆ ಎಲ್ಲಂಜಿನ ಬೆಹರಿನ್ ಆವಡೆ ಬೇತೆ ಬೇತೆ ದೇಶಡು ನಮ್ಮ ರಾಜ್ಯೋಡ್ಲಾತೆ ಇತ್ತೆ ಪಂಡೇರೆ ನಮ್ಮ ಮಾನ್ಯ ರಮನಾಥ್ ರೈ ಸರ್ ರಾಜ್ಯದ ಅರಣ್ಯ ಸಚಿವರಾದ ಪುನಗ ವಿಧಾನಸೌಧಡ್ಲ ಆ ಒಂದು ಕಾರ್ಯಕ್ರಮಡು ಪಿಲಿನಲಿಕೆನೆ ಮಲ್ತದೆ. ಇನ್ನು ಮಾತೆರೆಗಳ ನಮ್ಮ ತುಳುನಾಡಿಗೆ ಹೆಮ್ಮೆ ಕನತಿನ ಕೀರ್ತಿ ಅವು ಏರಿಕೆಂಡ ಮಿಥುನ್ ರೈಗ್ ಖಂಡಿತವಾದ್ಲ ಅರೆಗೆ ಆರೆ ನಮ್ಮದಿನಂಚಿನ ದೈವ ದೇವರನ್ನ ಒಂದು ಅನುಗ್ರಹ ನಲ್ಲ ಎಡ್ಡೆ ರೀತಿದು ಕೊರ್ದು ನಾನಾತ್ ಎಡ್ಡೆಡ್ಡೆ ಕಾರ್ಯಕ್ರಮವನ್ನು ಮಲ್ಪರೆ ದೇವೇರರಿಗೆ ಅನುಗ್ರಹ ಮಲ್ಪಡೆ ಎಂದು ಪಣಂದು ಮಾತೆರೆಗಳ ವೇದಿಕೆ ಎಡುಪುನ ಮಾತ ಗಣ್ಯರೆಗಳ ನೆಟ್ಟು ಪಾರ್ಟಿಸಿಪೇಟ್ ಮಲ್ತಿದ್ದ ಮಾತ ತಂಡದಗಳೆಗಳ ಶುಭ ಹಾರೈಸೊಂದು ಎನ್ನ ರಡ್ಡು ಪಾತ್ರನು ಉಂತ ಒಂದಲ್ಲೇ. ಜೈ ಹಿಂದ್. ಮಾತೆರೆಗಳ ಒಂಜೇ ಪಾತ್ರೆಡು ಸೋಲ್ಮೇಲು. ಪಿಲಿನಲಿಕೆ ಎಸಲು ವರ್ಮದ ಮಾಮಲ್ಲ ಪ್ರಾಯೋಜಕರು ವಿದ್ಯಾ ಕಾಫಿ, ಒತ್ತು ಪ್ರಾಯೋಜಕರು ಭೀಮಾ ಜುವೆಲರ್ಸ್, V2 ರಿಯಾಲ್ಟಿ, ಗ್ಲೋ ಹಾಟ್, ಕೇಸಿ ಘೀ ಟ್ರೆಡಿಷನಲಿ ಪ್ರಿಪೇರ್ಡ್ ಕೌ ಘೀ, ಕ್ಯಾಡಿಲ್ಯಾಕ್ ಕ್ಯಾಸಿನೋ ಗೋವಾ, ಕರ್ನಾಟಕ ಬ್ಯಾಂಕ್, ಟಿಂಟಾನ್ ಅಡ್ವೆಂಚರ್ ರಿಸಾರ್ಟ್ ಕುಂದಾಪುರ, ಸೂರ್ಯ ಕೋಕೋನಟ್ ಆಯಿಲ್, ಸೈಕಲ್ ಪ್ಯೂರ್ ಅಗರಬತ್ತಿ, ಕಲ್ಬಾವಿ ಕ್ಯಾಶ್ಯೂಸ್, SCDCC ಬ್ಯಾಂಕ್, ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್, VK ಡೆವಲಪರ್ಸ್ ಉಡುಪಿ, ಕೆನರಾ ಬ್ಯಾಂಕ್, ನಾನಾ ಮಸಾಲಾ,
ಲೈಫ್ ಲೈನ್ ಚಿಕನ್, ಡೈರಿ ಡೇ ಐಸ್ ಕ್ರೀಮ್, ನಿಪ್ಪಾನ್ ಪೇಂಟ್, ಅಮೃತ್ ನೋನಿ ಆರೋಗ್ಯದ ಭರವಸೆ, ಬೊಕ್ಕ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಹಳೆಯಂಗಡಿ.